ನೀನ್ ರೊಕ್ಕ ಕೊಟ್ಟಲ್ಲ ನನಗೆ ಬೇರೆ ಮಾಡ್ಕೊಂಡೆ ನಾನು ಮುಂದಕ್ಕೆ ಹೋಗೋದು. ಈ ಕತ್ಲ ಮಾಡಿದ್ರು ನಾನು ಕೇಳಲ್ಲ. ನೀನು ರೊಕ್ಕ ಕೊಟ್ಟಿನಂತ ಏನಾದ್ರು ಪ್ರೂಫ್ ಇದ್ರೆ ಕೊಡು. ನನಗೆ ಕೊಟ್ಟಿರೋದು ಬ್ಯಾಂಕ್ನವ್ರು ಬಂದು ಕೇಳ್ಕೊಡ್ತೀನಿ. ಇಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ ತಗೊಂಡ್ಬರ್ರಿ, ನಾನು ಕೊಡ್ತೀನಿ. ನೀನು ಕೊಟ್ಟಿನಂತ ಮುಟ್ಟು ನಾ ಮಾಡ್ತೀನಿ. ನೀನು ಕೊಟ್ಟಿನಂತ ಒಪ್ಕೋಬೇಕು. ನೀವ್ ಯಾವತ್ತು ನೀವ್ ಏನಾರ ಮಾಡಕ ದೌರ್ಜನ್ಯ ಮಾಡ್ತೀರಾ, ಹೊಡಿತೀರಾ, ಕೇಸ್ ಮಾಡ್ತೀರಾ, ಮನೆ ಬೀಗ ಹಾಕ್ತೀರಾ ಮಾಡಕ. ಬ್ಯಾಂಕ್ ನಲ್ಲಿ RBI ರೂಲ್ಸ್ ಇರೋದು ತಿಂಗಳಿಗೆ ಒಂದೇಟ್ ಕಟ್ಟಾಕ. ಒಂದು ಸರ್ಟಿಫಿಕೇಟ್ ತೋರ್ಸವ. ನೀನ್ ಲೋನ್ ಕೊಟ್ಟಿಯಲ್ಲ, ನೀನ್ ಲೈಸೆನ್ಸ್ ತೋರ್ಸು. ಇವ್ರದ್ದು 14% 4 ಜನ ಗೊತ್ತಾಗಬೇಕು. ಬ್ಯಾಂಕ್ ನಲ್ಲಿ ದುಡ್ಡು ಹಾಕಿರೋದಲ್ಲ ಸರ್. ನಾನು ಯಾರನ್ನ ಕರೆಯಲ್ಲ ಸರ್. ನೀವು ಟೈಮ್ ಇತ್ತಂದ್ರೆ ಬೀಗ ಹಾಕೊಂಡು ಹೋಗ್ರಿ ಮನೇನ. ಬರ್ಲಿಲ್ಲ ಧರ್ಮಸ್ಥಳದಾರ ಈಗ ನಿಮ್ ಮನೆ ತಂದು ಕೊಟ್ಟಲ್ಲ ಹೋಗವ ತಾಯಿ. ನಿಮ್ ಮನೆದಿಂದ ಏನ್ ತಂದು ಕೊಟ್ಟಲ್ಲ. ಈ ದೌರ್ಜನ್ಯ ಎಲ್ಲ ಬಿಡ್ರಿ ನೀವು. ಧರ್ಮಸ್ಥಳ ಸಂಘದವ್ರು ಯಾರು ಹಾಕಿದಾರ ನಮಗೆ? SKDRDP ಸಂಸ್ಥೆ ಹಾಕಿದಾರಲ್ಲ, ಅದಕ್ಕೆ ಇಂಟ್ರೆಸ್ಟ್ ಏನೈತಿ? 14% ವಾರದ ಕಡಿಮೆ. ಹಾಗಂತ ಬ್ಯಾಂಕ್ನವ್ರು ಕೊಟ್ಟ ಹೇಳಿಸ್ಬೇಕು. ನಿಮ್ಮದು ಪ್ರೂಫ್ ಎಲ್ಲ ಕೊಡಿ. ಆಯ್ತು, ನಾಳೆ ಕೊಡೋಣ. ಆಯ್ತಲ್ಲ, ನಾಳೆನ ಬನ್ನಿ. ಯಾಕೆ ಬೀಗ ಹಾಕ್ಬೇಕಂತ ಆಸಿದ್ರೆ ಬೀಗ ಹಾಕೊಂಡು ಹೋಗ್ರಿ. ಧರ್ಮಸ್ಥಳದವರು ಲಾಕ್ಔಟ್. ಈಗ ನಿಲ್ಗುಂದ್ ಮಲ್ಲಪ್ಪ ಆತನ ಹೆಂಡತಿ ಮನಿ ಬೀಗ ಹಾಕ್ಯಾರಂತ ನಾನು ನೀವು ನಿಮ್ಮ ಆಫೀಸಿನಿಂದ ದುಡ್ಡು ಎಣಿಸ್ಕೊಟ್ಟಿಲ್ಲ. ಹೌದಾ? ಬ್ಯಾಂಕ್ನಿಂದ ಬಿದ್ದಿದೆ. ಅದು ಯಾವ ಬ್ಯಾಂಕಿಂದ ಬಿದ್ದೈತಿ ಆ ಪರ್ಸೆಂಟೇಜ್ ಏನೈತೆ ಆ ಬಡ್ಡಿ ನಾ ಕೊಡ್ತೀನಿ. ಟಿವಿ ಹಚ್ಚಿಲ್ಲ, ಇಲ್ಲಿ ಟಿವಿ ನಡೆಯಕತ್ತೈತೆ. ಇಷ್ಟು ದಿನ ನಾವು ಗೊತ್ತಿಲ್ಲದಕ್ಕೆ ಈಗ ಗೊತ್ತಾಗಿರೋದಕ್ಕೆ ಕೇಳ್ತಾ ಇದೀವಿ. ಎಲ್ಲರಿಗೂ ಗೊತ್ತಾದ್ಮೇಲೆ ತಾನೇ ಕೇಳೋದು. ಇಲ್ಲ ಪುಕ್ಷೇಟೆ ತಂದು ಕೊಟ್ರೆ ಕೇಳಾರ ಯಾರು? ನೀವು ಕೊಡಕ್ಕೇನು ಪುಕ್ಷೇಟೆ? ನೀನು ಕಮಿಷನ್ ಸಂಬಳ ಜೀವನ ಮಾಡಿ. ನೀನೇನ್ ಪುಕ್ಷೇಟೆ ಕೊಟ್ಟಿಲ್ಲ. ನೀನು ಕಮಿಷನ್ ಸಂಬಳ ಕೊಡ್ತಾರ ಕೋರ್ಸ್ ಮಾಡಕ್. ನೀನೇನ್ ಕೊಟ್ಟಿಲ್ಲ ನನಗೆ. ನನ್ನ ಮನೆಗೆ ತಂದು ಕೊಟ್ಟಿಲ್ಲ. ನೀನು ಏನ್ ಮಾತಾಡೋದು? ನಾನ್ ನಿಮ್ಮನ್ನ ಕೇಳಲ್ಲಕ್ಕ. ನಿಮ್ ಸಾರ್ ಹತ್ರ ಮಾತಾಡಿದೀನಿ. ನಿಮ್ ಅತ್ತಿ ಬಟ್ ನಿನ್ನ ಹತ್ರ ಮಾತಾಡ್ಬೇಕಂದ್ರ ನೀವು ಮಂತ್ಯಾಗ ಬಂದು ಕುಂದ್ರದಂದೆ ಕುಂತ್ಕೊಳಕ ಚೇರ್ ಹಾಕಿದ್ ಕುಂತ್ಕೊಳ್ರಿ ಅಷ್ಟೇ. ಈಗ ನೀನ್ ಲೋನ್ ಕೊಡ್ಸಿನಿ ಅಂತ ಹೇಳಿ ಅಲ್ಲಮ್ಮ. ಹೌದೌದೌದು. ಎಲ್ಲರ ನಾನು ವಿಡಿಯೋ ಮಾಡ್ಕೊಂಡೆ ನಾನು ಮುಂದಕ್ಕೆ ಹೋಗೋದು. ಸಂಘ ಮಾಡಿದಿರಿ. ದುಡ್ಡು ನೀನ್ ಕೊಟ್ಟಿಯ ನನಗೆ? ದುಡ್ಡು ನೀನ್ ಕೊಟ್ಟಿಯಲ್ಲಮ್ಮ. ಬ್ಯಾಂಕ್ನಾಗ ಕೊಟ್ಟವ್ರು ಅಕ್ಕ ನೀನ್ ಕೊಡ್ಸಕೋ. ನಿನ್ ಕಮಿಷನ್ ಐತಿ, ನಿನಗೆ ಸಂಬಳ ಐತಿ, ನೀನ್ ಮಾಡಿ. ಅಕ್ಕ ನೀನ್ ನನಗೆ ಕೊಟ್ಟಿಲ್ಲಕ್ಕ ಸಂಬಳನ. ನೀನ್ ನನಗೆ ಕೊಟ್ಟಿಲ್ಲಕ್ಕ. ನೀವು ನನಗೆ ಕೊಟ್ಟಿಲ್ರಿ ಅಕ್ಕಾರೆ. ನೀವು ನನಗೆ ಕೊಟ್ಟಿಲ್ಲ. ನೀನ್ ಅಮೌಂಟ್ ಕೊಟ್ಟಿ ಅಂತ ಪ್ರೂಫ್ ತೋರ್ಸು. ಅಲ್ಲಕ್ಕ ನೀನ್ ಅಮೌಂಟ್ ಕೊಟ್ಟಿ ಈ ಕತ್ಲ ಮಾಡಿದ್ರು ನಾನು ಕೇಳಲ್ಲ. ನೀನು ರೊಕ್ಕ ಕೊಟ್ಟಿನಂತ ಏನಾದ್ರು ಪ್ರೂಫ್ ಇದ್ರೆ ಕೊಡು. ನನಗೆ ಕೊಟ್ಟಿರೋದು ಬ್ಯಾಂಕ್ನವ್ರು ಗ್ರೂಪ್ನವ್ರ ಕೈಯಿಂದ ಏನಾದ್ರು ಕೊಟ್ಟಿರ? ನಿಮ್ಮ ಆಫೀಸಿನಿಂದ ಕೊಟ್ಟಿಯಾ? ನೀವು ನನಗೆ ಬ್ಯಾಂಕ್ನವ್ರು ಹಾಕಿರೋದು. ಬ್ಯಾಂಕ್ನವ್ರು ಬಂದು ಕೇಳ್ಕೊಡ್ತೀನಿ. ಇಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ ತಗೊಂಡ್ಬರ್ರಿ, ನಾನು ಕೊಡ್ತೀನಿ. ನೀವು ಬ್ಯಾಂಕ್ನಾರ ಬರ್ಬೇಕು ನನಗೆ. ನೀವು ನನಗೆ ದುಡ್ಡು ಕೊಟ್ಟಿಲ್ಲ ಅಕ್ಕ. ನೀವ್ ಹೇಳ್ದಂಗ ಕೇಳ್ತೀನಿ. ದುಡ್ಡು ನೀವು ಕೊಟ್ಟಿಲ್ಲ, ಅರ್ಜಿ ತಗೊಂಡಿರಿ. ನೀನ್ ದುಡ್ಡು ಹಾಕಿನಂತ ಏನಾದ್ರು? ಅಲ್ಲಮ್ಮ, ನೀನು ದುಡ್ಡು ಹಾಕಿನಂತ ಏನಾದ್ರು ದುಡ್ಡು ಹಾಕಿರ ನೀವು? ನೀನು ಗದ್ದಲ ಮಾಡಿದ್ರೆ ನಾನು ಎದ್ರಲ್ಲ. ಗದ್ದಲ ಮಾಡಿದ್ರೆ ಎದ್ರಲ್ಲ ಆಗ್ಲಕ್ಕ. ನೀನ್ ರೊಕ್ಕ ಕೊಟ್ಟಿಲ್ಲ ನನಗೆ. ನೀನ್ ನನಗೆ ರೊಕ್ಕ ಕೊಟ್ಟಿಲ್ಲ. ನೀನ್ ರೊಕ್ಕ ನನಗೆ ಕೊಟ್ಟಿಲ್ಲಮ್ಮ. ಬ್ಯಾಂಕ್ನವ್ರು ಕೊಟ್ಟಾರ. ಬ್ಯಾಂಕ್ನವ್ರು ಬಂದು ಕೇಳಿ. ಬ್ಯಾಂಕ್ನವ್ರು ಬಂದು ಕೇಳಿ. ನೀ ಗದ್ದಲ ನಿನ್ ನಾನು ಕೇಳಿಲ್ಲ. ನೀನ್ ಕೊಡಕ್ ಬಂದಿದ್ದೀನಿ, ನಾನು ತಗೊಂಡಿದ್ದೀನಿ. ನೀನ್ ಹೇಳ್ಬೇಕು. ನೀವು ನನಗೆಲ್ಲ ಹೇಳಿರ? ನೀನೇನ ನನಗೆ ನಾನು ನಿನ್ ಮಂತಕ್ಕೆ ಬಂದಿದ್ನ ಹಿಂಗೆ ತೋರ್ಸು. ನೀನ್ ಫೋನ್ ಮಾಡಿ ನೀನ್ ಕೊಟ್ಟಿನಂತ ಮುಟ್ಟು ನಾ ಮಾಡ್ತೀನಿ. ನೀನ್ ಕೊಟ್ಟಿನಂತ ಒಪ್ಕೋಬೇಕು. ನೀನ್ ಕೊಟ್ಟಿಲ್ಲ ನಾನು ಮಾಡಿಸ್ಕೊಡೋದು. ಅಯ್ಯೋ ನೀವೇನು ಮಾತಾಡಿದ್ರು ಅಕ್ಕ 14% ಬಡ್ಡಿ ತಂತೀರಿ ನೀವು. ಹೌದಾ? ನನಗೆ ಬ್ಯಾಂಕ್ನಾಗ ಲೋನ್ ಕೊಟ್ಟಾರಂತ ಸಾರ್ ಒಪ್ಕೊಂಡಾರ. ಬ್ಯಾಂಕ್ನಾಗ ಲೋನ್ ಕೊಟ್ಟಾರಂತ ಒಪ್ಕೊಂಡಾರ ಸಾರ್. ಕ್ಲಿಯರಿಟಿ ಕೊಡ್ತೀನಿ ಅಂತ ಒಪ್ಕೊಂಡಾರ. ನೀವು ಮಂತಕ್ಕೆ ಬಂದು ಗಲಾಟೆ ಮಾಡೋದೇನೈತಿ? ಮತ್ತೀಗ ಏನ್ ಮಾತಾಡ್ತಾರಲ್ಲ, ಮಾತಾಡ್ರಮ್ಮ. ನೀವು ಗಲಾಟೆ ಮಾಡಕ ಬಂದಿರೋರು ಮಾಡ್ರಿ, ಕುಂತ್ಕೊಳ್ರಿ. ಏನ್ ತೊಂದ್ರೆ ಮಾಡಕ್ಕ ಏನು ಹೆದರಿಕೆಲ್ಲ.
ನಾನೇ ನೀವು ಲೋನ ಕೊಟ್ಟಿಲ್ಲ. ಬ್ಯಾಂಕ್ನವ್ರು ಕೊಟ್ಟವ್ರು ಬ್ಯಾಂಕ್ನವ್ರು ಬರ್ಲಿ ಕೊಡ್ತೀವಿ ನಾವು. ಕಟ್ಟಲ್ಲ ಅಂತ ಹೇಳಿದ್ರೆ ಕೇಳ್ರಿ, ಮೇಲಧಿಕಾರಿನ ಬರ್ಲಿ. ನೀವ್ ಯಾವಾಗ ನೀವ್ ಏನಾರ ಮಾಡಕ ದೌರ್ಜನ್ಯ ಮಾಡ್ತೀರಾ, ಹೊಡಿತೀರಾ, ಕೇಸ್ ಮಾಡ್ತೀರಾ, ಏನಾರು ಮಾಡಕ ನಾನು ನೂರಾರು ನೋಡೀನಿ ಅಕ್ಕಾರೆ, ನಾನು ನೋಡೀನಿ. ಮಾಡ್ರಿ, ನೀವ್ ಏನ್ ಮಾಡ್ಬೇಕಂತ ಬಂದಿರಿ ಮಾಡ್ರಿ. ಬೀಗ ಹಾಕ್ತೀರಾ ಮನೆಗೆ ಬೀಗ ಹಾಕ್ತೀರಾ ಹಾಕ್ರಿ, ಮನೆ ಬೀಗ ಹಾಕ್ತೀರಾ ಹಾಕ್ರಿ. ಮಾಡಕ ನಾನು ದೌರ್ಜನ್ಯ ಮಾಡಿಲ್ಲ, ನನಗೆ ನೀನು ಸಾಲನ ಕೊಟ್ಟಿಲ್ಲ, ಕೊಟ್ಟಿನಂತ ಪ್ರೂಫ್ ತೋರ್ಸು. ಬ್ಯಾಂಕ್ನವ್ರು ಕೊಟ್ಟರು ಬ್ಯಾಂಕ್ನವ್ರಿಗೆ ಕಟ್ತಂತ ಒಪ್ಪಿಕೊಂಡಿನಲ್ಲ. ಬ್ಯಾಂಕ್ನವ್ರು ಬರ್ಲಕ್ಕ ಕೊಡ್ತೀನಿ. ನೀನ್ ಕೊಟ್ಟಿಲ್ಲಕ್ಕ ನನಗೆ. ನೀನ್ ಕೊಟ್ಟಿನವ ಎಲ್ಲೇ ತೋರ್ಸ್ ರೊಕ್ಕ ಕೊಡ್ಬೇಕು. ನೀನ್ ಹಾಕಿ ಪ್ರೂಫ್ ಬೇಕು, ನೀನ್ ತೋರ್ಸ ಅಕೌಂಟ್ ನೀನ್ ಹಾಕಿ ತೋರ್ಸ್ ನನಗೆ. ನೀನ್ ಬ್ಯಾಂಕ್ನ ನೀನ್ ಅಕೌಂಟ್ ದುಡ್ಡು ತೋರ್ಸು, ನೀನ್ ನಿಂದು ಸರ್ಟಿಫಿಕೇಟ್ ತೋರ್ಸವ. ನೀನ್ ಲೋನ್ ಕೊಟ್ಟಿಯಲ್ಲ, ನೀನ್ ಲೈಸೆನ್ಸ್ ತೋರ್ಸು. ಅಯ್ಯಪ್ಪ ಸ್ವಾಮಿಗೆ ಅಯ್ಯಪ್ಪ ನಿನಗೆ ಇಷ್ಟೊಂದು ಬಡ್ಡಿ ಕಟ್ಟಂತ ಹೇಳಿಲ್ಲ ನನಗೆ. ಅಯ್ಯಪ್ಪ ಕೊಟ್ಟಿಯವ, ಆದ್ರ ಎಷ್ಟು ಜನ ಮೋಸ ಮಾಡಿ ನೀವು ಸಂಘದವ್ರು ಎಲ್ಲರೂ ಇಲ್ಲ. ಆಯ್ತು, 4 ಕೋಟಿನಾಗ ಹೇಳ್ರಿ ನೀವು 14% ನಾವು ಬಡ್ಡಿ ತಗಂತೀವಿ, 14% ಬಡ್ಡಿ ತಂತೀವಿ ಅಂತ ಸಾಕ್ಷಿ ಹೇಳ್ರಿ. ನೀವು ಸಾಕ್ಷಿ ಹೇಳ್ರಿ. ಸಾರ್ ಬಂದು ಮಾತಾಡ್ಬಿಡಿ. ಈ ಗದ್ದ ಮಾಡ್ಲಿ ನಾನೇ ಮಾಡ್ರಿ ಮಾತಾಡೋದನ್ನ ಗಲಾಟೆ ಮಾಡಕತ್ತೇಳಿ ವಿಡಿಯೋ ಮಾಡ್ಕೊಂತ ಇದೀನಿ. ಅದಕ್ಕಾಗಿನ ದೌರ್ಜನ್ಯ ಮಾಡಕ್ ಬಂದಾರ ಇವ್ರು. ಮಾಡ್ಲಿಕ್ಕೆ ದೌರ್ಜನ್ಯ ಮಾಡ್ಲಿ ಅವ್ರ ಸಂಘದವ್ರು ಸ್ವಲ್ಪ ಧರ್ಮಸ್ಥಳದಾರ. ಈಗ ಜನ ಗೊತ್ತಾಗ್ಬೇಕು, 4 ಜನಕ್ಕೆ ಗೊತ್ತಾಗ್ಬೇಕು. ಸುಮ್ಮನೆ ಇವ್ರದ್ದು 14% 4 ಜನಕ್ಕೆ ಗೊತ್ತಾಗ್ಬೇಕು. ಅದಕ್ಕಾಗಿನ ನಾನು ಟಿವಿ ಹಚ್ಚಿಲ್ಲ, ಇಲ್ಲಿ ಟಿವಿ ನಡೆಯಕತ್ತೈತೆ. ಮಾಡ್ರಕ್ಕೆ ಏನ್ ಮಾಡ್ಬೇಕಂತೀರ? ಬೀಗ ಹಾಕ್ತೀರಾ ಮನೆಗೆ? ಬೀಗ ಹಾಕ್ತೀರಾ? ಹಾಕ್ರಿ, ಬೀಗ ಹಾಕ್ರಿ ನೀವು. ನನಗೆ ಗೊತ್ತಾಯ್ತಾ? ಹಾಕ್ರಿ ನೀವು. ಈಗ ನೀನ್ ಕೊಟ್ಟಿನಂತೆ ಅಲ್ಲವಾ? ನೀನ್ ಕೊಟ್ಟಿ ಅಂತೆಲ್ಲ ತಾಂಬ ನಿನ್ ಸರ್ಟಿಫಿಕೇಟ್. ಬ್ಯಾಂಕ್ನಲ್ಲಿ ದುಡ್ಡು ಹಾಕಿರೋದಲ್ಲ ಸರ್? ಬ್ಯಾಂಕ್ನಾಗಿಂದ ಹೌದಲ್ಲ ಸರ್? ನಾನು ಯಾರನ್ನ ಕರೆಯಲ್ಲ ಸರ್. ನೀವೇನಾರು ಬೀಗ ಹಾಕ ಅಂತ ಟೈಮ್ ಇತ್ತಂದ್ರೆ ಬೀಗ ಹಾಕೊಂಡು ಹೋಗ್ರಿ ಮನೇನ. ಬರ್ಲಿಲ್ಲ ನಾವು ಹೇಳ್ತಾ ಇದೀನಲ್ಲ ಸರ್, ನನಗೆ ಬ್ಯಾಂಕ್ನಲ್ಲಿ ದುಡ್ಡು ಬಿದ್ದಿದೆ. ಹೌದು, ಹಾಕಿದಾರೆ ಯಾರಂತ ಬೇಕು. ಯಾರು ಹಾಕಿದಾರೆ? ನಮಗೆ SKDRDP ಸಂಸ್ಥೆ ಹಾಕಿದಾರಲ್ಲ, ಅದಕ್ಕೆ ಇಂಟ್ರೆಸ್ಟ್ ಏನೈತಿ? 14% ವಾರದ ಕಡಿತ. ಹಾಗಂತ ಬ್ಯಾಂಕ್ನವ್ರು ಕೊಟ್ಟ ಹೇಳಿಸ್ಬೇಕು. ನಿಮ್ಮದು ಪ್ರೂಫ್ ಎಲ್ಲ ಕೊಡಿ. ಆಯ್ತು, ನಾಳೆ ಕೊಡೋಣ. ಆಯ್ತಲ್ಲ, ನಾಳೆನ ಬನ್ನಿ. ಯಾಕೆ ನೀವು ಯಾವಾಗಾರ ಬರ್ರಿ. ಬೀಗ ಹಾಕ್ಬೇಕಂತ ಆಸಿದ್ರೆ ಬೀಗ ಹಾಕೊಂಡು ಹೋಗ್ರಿ. ಧರ್ಮಸ್ಥಳದವರು ಲಾಕ್ಔಟ್. ಈಗ ನಿಲ್ಗುಂದ್ ಮಲ್ಲಪ್ಪ ಅತನ ಹೆಂಡತಿ ಮನೆ ಬೀಗ ಹಾಕ್ಯಾರಂತ ನಾನು. ನೀವ್ ಏನಾರ ಮಾಡ್ಕೊಡ್ರಿ, ಗದ್ಲ ಮಾಡಿದ್ರೆ ನಾನೇನು ಮಾಡಕ್ಕಾಗಲ್ಲ. ಹಾಕ್ಸ್ರಿ ನೋಡೋಣ ಅದು ಏನಾಕತ್ತ ಆಗ್ಬಿಡ್ಲಿ.
ಏನಾರು ಹೇಳಿದ್ವಾ ಏನ್ ಲೆಕ್ಕಾಚಾರ ಬೇಕು ಅದು ನಾನು ಕೊಡೋ ಬಲ್ಲೆ ಅಂತ ನಾನು ಅದೇ ಈ ಬ್ಯಾಂಕಿಂದ ಯಾವ ಬ್ಯಾಂಕಿಲಿಂದ ಲೋನ್ ತೆಗೆದುಕೊಟ್ರೆ ನಮಗೆ ಯಾವ ಬ್ಯಾಂಕ್ ಈಗ ನೀವು ನಿಮ್ಮ ಆಫೀಸಿನಿಂದ ದುಡ್ಡು ಎಣಿಸ್ ಕೊಟ್ಟಿಲ್ಲ ಹೌದಾ, ಬ್ಯಾಂಕ್ನಿಂದ ಬಿದ್ದಿದೆ. ಅದು ಯಾವ ಬ್ಯಾಂಕಿಂದ ಬಿದ್ದೈತಿ ಆ ಪರ್ಸೆಂಟೇಜ್ ಏನೈತೆ ಆ ಬಡ್ಡಿ ನಾ ಕೊಡ್ತೀನಿ. ಕಟ್ಟಲ್ಲ ಅಂತ ನಾನು ಕರ್ನಾಟಕ ಬ್ಯಾಂಕ್ ನಲ್ಲಿ ಎಷ್ಟು ಬಡ್ಡಿ ತಗೊಂತಾರ ಅದಕ್ಕೆ ಅಮೌಂಟಿಗೆ? ಆ ಮೋರ್ಗಿರಿ ಬ್ಯಾಂಕಿನಿಂದನೇ ಇವತ್ತು ನಿಮ್ಗೆ ಸಾಲ ಕೊಡಿಸ್ತಾ ಇದೆ ನಾವು. ಕೊಡಿಸಿದಿರಲ್ಲ ಸರ್, ನಾನು ಒಪ್ತೀನಿ. ಆ ಬ್ಯಾಂಕ್ ನಲ್ಲಿ ಬಿದ್ದಿದೆ ಅಲ್ಲ ಅಮೌಂಟ್, ಅವ್ರ ಮ್ಯಾನೇಜರ್ ಹತ್ರನಾರ ಕೇಳ್ರಿ, ಇಲ್ಲ ಕೇಳ್ರಿ. ಒಂದು ಇಂಟ್ರೆಸ್ಟ್ ಎಷ್ಟೈತಿ ತಿಂಗಳಿಗೆ? ನಾಳೆ ನೀವು ಎಷ್ಟೊತ್ತಿಗೆ ಬರ್ತೀರಿ ಅಷ್ಟೊತ್ತಿಗೆ ಅವರು ಬ್ಯಾಂಕ್ ನಲ್ಲಿ RBI ರೂಲ್ಸ್ ಇರೋದು ತಿಂಗಳಿಗೆ ಒಂದೆರಡು ಕಟ್ಟಾಕ. ಆಯ್ತು, ನಾನು ಮಾತಾಡಬೇಕು. ತಿಂಗಳು ವಾರ ನಿಮ್ಗೆ ಆ ಬ್ಯಾಂಕ್ನವ್ರ ನಿಯಮ ಹೇಳಿದ್ರೆ ನೀವು ಹೋಗ್ತಿರಲ್ಲ. ಆಗಿದ್ರೆ ಹಾ, ಬ್ಯಾಂಕ್ನವ್ರು ಹೇಳಿದ ನಿಯಮ ಒಪ್ಕೋತೀವಿ ಸರ್, ಒಪ್ತೀವಿ. ಬ್ಯಾಂಕ್ನವ್ರನ್ನ ಕರ್ಸ್ರಿ. ಏನು ನಿಯಮ ಬೇಕು ನಾಳೆ ಬೆಳಗ್ಗೆ ನಾನು ಆಯ್ತು ಸರ್, ತಿಳಿಸ್ತೇನೆ ನಿಮ್ಗೆ. ಓಕೆ ಸರ್. ನಿಮ್ಗೆ ಬಡ್ಡಿ ಲೆಕ್ಕಾಚಾರ ಬೇಕಾ ಅಥವಾ ಸಂಸ್ಥೆ ಬೇಕಾ, ಹೌದು. ನಿಮ್ಗೆ ಬ್ಯಾಂಕಿನ ಥ್ರೂ ಯಾರ ಅಕೌಂಟಿಗೆ ಬಂದಿತ್ತು ಅನ್ನೋದು ಕೂಡ ಲೆಕ್ಕಾಚಾರ ಬೇಕಾ ಕೂಡ ನನ್ನ ಜವಾಬ್ದಾರಿ ನಾನು ಮಾಡ್ಕೊಡ್ತೇನೆ ನಿಮ್ಗೆ. ಓಕೆ ಸರ್. ಆಯ್ತಾ? ಸುಮ್ಮನೆ ಮತ್ತೇನು ಬಡ್ಡಿ ಲೆಕ್ಕಾಚಾರದು ನಾಳೆ ನಿಮ್ಗೆ ವಿಷಯ ತಿಳಿಸ್ತೇನೆ ನಾನು. ಇಲ್ಲ ಇವತ್ತು ಬ್ಯಾಂಕ್ ಓಪನ್ ಇರ್ ಬ್ಯಾಂಕಿನಿಂದನೇ ತಿಳಿಸ್ತಿದ್ದೆ ನಾನು ನಿಮ್ಗೆ. ಓಕೆ. ಯಾಕೆ ರತ್ನಮ್ಮ ಇಷ್ಟು ದಿನ ಗೊತ್ತಾಗ್ಲಿಲ್ವಾ? ಇಷ್ಟು ದಿನ ನಾವು ಗೊತ್ತಿಲ್ಲದಕ್ಕೆ ಈಗ ಗೊತ್ತಾಗಿರೋದಕ್ಕೆ ಕೇಳ್ತಾ ಇದೀವಿ. ಎಲ್ಲರಿಗೂ ಗೊತ್ತಾದ್ಮೇಲೆ ತಾನೇ ಕೇಳೋದು. ಸಾಕು, ಆಫ್ ಮಾಡಿ ಅದು ಕ್ಯಾಮ್ರಾ. ಇಲ್ಲ, ಗೊತ್ತಾದ್ಮೇಲೆನೆ ಎಲ್ಲರಿಗೂ ಮುಗೀತು. ಇಲ್ಲಿವರೆಗಂತಲ್ಲ, ಮುಂದಿನ ಈಗ ಗೊತ್ತಾದ್ಮೇಲೆ ತಾನೇ ಎಲ್ಲರಿಗೆ ಹೆಸರು ಹುಟ್ಟೋದು. ಆಯ್ತಾಯ್ತು. ಹಾ. ಯಾಕಂದ್ರೆ ಒಮ್ಮೆ ನಮ್ಗೆ ವಿಷಯ ಬೇಕಲ್ಲ. ಹಾ, ವಿಷಯಕ್ಕೆ ಕೊಟ್ರೆ ಗೊತ್ತಾಗತ್ತ. ಬೇಡ, ನಮ್ಗೇನು ಪ್ರೂಫ್ ಬೇಕಲ್ಲ ನಿಮ್ಗೆ. ಹ್ಞೂ ರೀ ಪ್ರೂಫ್ ಕೊಡೋ ಜವಾಬ್ದಾರಿ ನಮ್ದು. ಆಯ್ತಾ? ನಿಮ್ಗೆ ಏನ್ ಲೆಕ್ಕಾಚಾರ ಕೊಡ್ಬೇಕು ನಾನ್ ಜವಾಬ್ದಾರಿ. ನಿಮ್ಗೆ ಏನ್ ಲೆಕ್ಕಾಚಾರ ಬೇಕು, ಯಾವ ಸಂಸ್ಥೆಯಿಂದ ಕೊಟ್ಟಿವಿ, ಬ್ಯಾಂಕಿನಿಂದ ಕೊಟ್ಟಿವಿ, ಎಷ್ಟು ಪರ್ಸೆಂಟೇಜ್ ಬಡ್ಡಿ, ಆಯ್ತಾ? ಹ್ಞೂ ರೀ. ಯಾವ ಅಕೌಂಟಿಗೆ ಕೂಡ ಬಂದಿದೆ ಅನ್ನೋದು ಕೂಡ ನಾವು ಪ್ರೂಫ್ ಸಮೇತ ಮಾತಾಡ್ತೀವಿ. ಹಾ ಸರ್. ಆಯ್ತು, ನಾನು ಕೊಡಿಸ್ತೀನಿ. ನನ್ನ ಜವಾಬ್ದಾರಿ ಅದು, ಕೊಡಿಸೋ ಜವಾಬ್ದಾರಿ ನಂದು. ನೀವು ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ಸಂಘ ಸೇರ್ತೀರಿ? ನಾಳೆ ಬರಲ್ಲ ಸರ್, ನಾಳೆ ಆಗಲ್ಲ. ಯಾವಾಗ? ಬುಧವಾರ ತಪ್ಪಿರ ಗುರುವಾರ ನಾವು ಸೇರ್ತೀನಿ. ಅಂದ್ರೆ ನಾವು ಸಂಘರ್ನ ಕಲ್ಸಲ್ಲ, ಸೇರಲ್ಲ ಸರ್. ನೀವು ಎಲ್ಲಿ ಕರಿತೀರ ಅಲ್ಲಿಗೆ ಬರ್ತೀವಿ. ಆಯ್ತು, ನಾನೇ ಕಳಿಸ್ತೀನಿ. ಇಲ್ಲ, ನಮ್ಮಂತಕ್ಕ ಬಂದು ಕುಂದಿರ್ತಂದ್ರೆ ಕುಂತ್ಕೊಳ್ಳಿ. ನಿಮ್ಮನೆ ಹತ್ರ ಬೇಡ. ಯಾಕಂದ್ರೆ ನಮ್ಮ ಸಂಘ ಸಂಸ್ಥೆಗಳು ನೀವೆಲ್ಲಿ ಸಂಘ ಸೇರ್ತೀರಿ ಅಲ್ಲಿಗೆ ನಾನು ಸೇರಿಸಿ ಮಾತಾಡ್ಬಲ್ಲೆ ರತ್ನ. ಆಯ್ತಾ? ಬನ್ನಿ ನಾಗಮಣಿಯವ್ರೆ, ಏನು ಮಾಡ್ತೀರ ಮಾಡ್ಕೊಳ್ಳಿ. ಬನ್ನಿ ರತ್ನಮ್ಮ. ಇವ್ರೆ ಸಾರಿ ನಾಗಮಣಿಯವ್ರೆ, ಪೂಜೆ ಬನ್ನಿ. ಅಲ್ಲಿ ಮಾಡಿ ಇಲ್ಲ ಅವ್ರಿಗೆ ಲೆಕ್ಕ ಕೊಟ್ಟು ನಿಮ್ ಮನೆ ತಂದು ಕೊಟ್ಟಿಲ್ಲ ಹೋಗವ ತಾಯಿ, ನಿಮ್ ಮನೆದಿಂದ ಏನ್ ತಂದು ಕೊಟ್ಟಿಲ್ಲ. ಈ ದೌರ್ಜನ್ಯ ಎಲ್ಲ ಬಿಡ್ರಿ ನೀವು. ಧರ್ಮಸ್ಥಳ ಸಂಘದವ್ರು ದೌರ್ಜನ್ಯ ಮಾಡೋದ್ ಬಿಡ್ರಿ. ನೀನ್ ಬಡ್ಡಿ ಕಳ್ಸ. ಪುಕ್ಷೇಟೆ ತಂದು ಕೊಟ್ರಿ ಕೇಳಾರ ಯಾರು? ನೀವು ಕೊಡಕೇನ್ ಪುಕ್ಷೇಟೆ? ನಾನೇದು ಕೊಡಕ್ ಹೋಗ್ಲಿ? 14% ಬಡ್ಡಿ ನೀವ್ ಹೆಂಗ್ ತಗೊಂತೀರ? ಅದು ಬೇಕು ನನಗೆ. ಬರ್ರಿ ನೀವು, ಬರ್ರಿ ನೀವು ಎನಿ ಟೈಮ್ ಬರ್ರಿ. ನಾವ್ ಏನೇ ಅದ್ರದಲ್ಲ. ಇಲ್ಲ, ನಿಮ್ ಮನೆದು ಗಂಡು ತಂದು ಕೊಟ್ಟಿದ್ರಿ ನೀವು. ಗುರ್ತಾಗಿದೆ ಹೋಗವ. ನೀನು ಕಮಿಷನ್ ಸಂಬಳ ಜೀವನ ಮಾಡಿ, ನೀನೇನ್ ಪುಕ್ಷಾಟ ಕೊಟ್ಟಿಲ್ಲ. ನೀನು ಕಮಿಷನ್ ಸಂಬಳ ಕೊಡ್ತಾರ. ಮತ್ತೆ ಆತಲ್ಲ ನಿನ್ ಕತ್ತಿ ನೀನ್ ನೋಡ್ಕೆ ಸಾಕು. ಅವ್ರು ಕೊಡ್ತಾರ, ಸಂಘದವ್ರು ಬರ್ತಾರ ಮ್ಯಾನೇಜರ್ಗಳು. ಹಾ, ನೀನ್ ಕೊಡ್ಸಿ ಅಲ್ಲ. ನಾನ್ ಕೋರ್ಸ್ ಮಾಡಕ್ ನೀನೇನ್ ಕೊಟ್ಟಿಲ್ಲಲ್ಲ ನನಗೆ. ನನ್ನ ಮನೆಗ್ ತಂದು ಕೊಟ್ಟಿಲ್ಲ. ನೀನ್ ನನ್ನ ಮನೆಗ್ ತಂದು ಕೊಟ್ಟಿದ್ರೆ ಮಾತಾಡ್ಬೇಕು.